ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 17ನೆಯ ವಿಶ್ವ ಹಾಲು ದಿನಾಚರಣೆಯ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡಿದೆ. ಒಕ್ಕೂಟದ ಅಧ್ಯಕ್ಷ ರವಿರಾಜ್, ಎಸ್ಡಿಎಂ ಸಮಗ್ರ ಶಾಲೆಯ ಆಡಳಿತಾಧಿಕಾರಿ ಗಣೇಶ್ ಭಟ್ ಹಾಗೂ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಬಿವಿ ಸತ್ಯನಾರಾಯಣ್ ಅವರೊಂದಿಗೆ ವಾಮಂಜೂರಿನ ಮಂಗಳಜ್ಯೋತಿ ಎಸ್ಡಿಎಂ ಸಮಗ್ರ ಶಾಲೆಯ ಮಕ್ಕಳಿಗೆ ನಂದಿನಿ ಸುವಾಸಿತ ಹಾಲನ್ನು ವಿತರಿಸುವ ಮೂಲಕ ವಿಶ್ವ ಹಾಲು ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ವಿಶ್ವ ಹಾಲು ದಿನಾಚರಣೆಯ ಕಾರ್ಯಕ್ರಮವನ್ನು ಬೆಳಿಗ್ಗೆ 10:30 ಗಂಟೆಗೆ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಮಂಗಳೂರಿನಲ್ಲಿ ರೋಗಿಗಳಿಗೆ ಹಾಲು ವಿತರಣೆ ಮಾಡುವುದರ ಜೊತೆಗೆ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ರಾಜೇಶ್ವರಿ ದೇವಿ ಅವರು ವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗಡೆ ನಡೆಸಿಕೊಟ್ಟರು. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಒಕ್ಕೂಟದ ಆಡಳಿತ ಮಂಡಳಿಯ ನಿರ್ದೇಶಕ, ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಬಿಎ ಸತ್ಯನಾರಾಯಣ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯಾಧಿಕಾರಿ ಭಾಗವಹಿಸಿದ್ದರು. ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆನೇ ಸುದ್ದಿಯಿಂದ ಬಂದು ನಮ್ಮನ್ನು ಸೇರಿದ್ದಾರೆ. ಅವರಿಗೆ ಕೂಡ ಬುಕ್ಕೆ ನೀಡುವುದರ ಮೂಲಕ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದೆ. ವಿಶ್ವ ಹಾಲು ದಿನಾಚರಣೆ ಅನ್ನುವಂಥದ್ದು ಹಾಲು ದಿನಾಚರಣೆ ಅನ್ನುವಂಥದ್ದು ಹಲವಾರು ದೇಶಗಳಲ್ಲಿ ಆಚರಣೆ ಮಾಡ್ತಾರೆ. ಉದಾಹರಣೆಗೆ ಮೊನ್ನೆ 29ನೇ ತಾರೀಕು ಸಿಂಗಾಪುರಲ್ಲಿ, 26ನೇ ತಾರೀಕು ಚೀನಾ, ಅದೇ ರೀತಿಯಲ್ಲಿ ಜೂನ್ 26 ಬ್ರೆಜಿಲ್. ಹೀಗೆ ಒಂದೊಂದು ದೇಶದಲ್ಲಿ ಒಂದೊಂದು ದಿನದಲ್ಲಿ ಆಚರಣೆ ಮಾಡ್ತಿದ್ದನ್ನು ವಿಶ್ವಸಂಸ್ಥೆ ವರ್ಷದ ಒಂದೇ ದಿನ ಆಚರಣೆ ಮಾಡಬೇಕು, ಇದು ಭಾಳ ಪ್ರಾಮುಖ್ಯವಾದ ದಿನ ಅಂತ ತಿಳಿಸಿದ್ದಾರೆ. ಆ ಪ್ರಕಾರ ಜೂನ್ 1ನೇ ತಾರೀಕು ವಿಶ್ವಾದ್ಯಂತ ಹಾಲು ದಿನಾಚರಣೆ ಅಂತೇಳಿ ಆಚರಣೆ ಮಾಡಬೇಕು. ಇಲ್ಲಿ ಮುಖ್ಯವಾದ ಉದ್ದೇಶ ಏನಂತ ಹೇಳಿದರೆ ಹಾಲಿನ ಪೌಷ್ಟಿಕಾಂಶಗಳ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡೋದು, ಟು ಗಿವ್ ಅವೇರ್ನೆಸ್ ಅಬೌಟ್ ಮಿಲ್ಕ್ ಟು ಜನರಲ್ ಪಬ್ಲಿಕ್, so that it's a complete food and everybody can consume it. It's a beverage as well as the food for the patients as well as the youngsters. So ಅದರಿಂದ ಇದನ್ನು ಪೌಷ್ಟಿಕ ಆಹಾರ ಅಂತೇಳಿ ಪರಿಗಣನೆ ಮಾಡ್ಕೊಂಡು ಮಾಡ್ಬೋದು. ಆ್ಯಂಡ್ ವರ್ಲ್ಡ್ ಓವರ್ ಇಫ್ ಎನಿಥಿಂಗ್ ಈಸ್ ದೇರ್ ಪ್ಯೂರ್, ಇಟ್ ಈಸ್ ಕಂಪೇರ್ಡ್ ಟು ಮಿಲ್ಕ್. Purity is always compared to milk. Purity is always compared to white. So that's why the importance for milk day is gaining importance all over the world. Apart from this, it is very important that you recognize the efforts. First of all, let me congratulate ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ನಾನು ವಿಶ್ವ ಹಾಲಿನ ದಿನ, ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸುತ್ತಿರುವುದಕ್ಕಾಗಿ ಅವರಿಗೆ ನಾನು ಅತ್ಯಂತ ಹಾರ್ದಿಕ ಶುಭಾಶಯಗಳನ್ನು ವೆನ್ಲಾಕ್ ಆಸ್ಪತ್ರೆ ಪರವಾಗಿ ನಾನು ತಿಳಿಸ್ತೇನೆ. ಹಾಲಿನ ಒಂದು ಇದು ಒಕ್ಕಡಿಕೆ ನಮ್ಮ ಪುರಾಣ ಇತಿಹಾಸಗಳಲ್ಲೇ ಇದೆ. ಹಸುವಿನ ಹಾಲು ತಾಯಿಯ ಹಾಲಿಗೆ ಸಮಾನ, ಹಾಲು ಅಮೃತಕ್ಕೆ ಸಮಾನ ಅಂತ ನಮ್ಮ ಪುರಾಣಗಳಲ್ಲಿ ಕೂಡ ಅದರ ಉಲ್ಲೇಖ ಇದೆ. ಹಾಗೆ ಹಾಲಿನ ಒಂದು ಬಳಕೆ ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಾವು ನೆನಪು ಮಾಡೋದೇ ಹಾಲು ಬರಲಿಲ್ಲ ಅಂದರೆ ಆ ದಿನದ ನಮ್ಮ ದೈನಂದಿನ ಆಚರಣೆ ಅದೆಲ್ಲೋ ಒಂದು ವ್ಯತ್ಯಾಸ ಇದೆ ಅಂತ ನಾವು ಅಂದ್ಕೊಳ್ತೇವೆ. ಹಾಲಿನ ಒಂದು ಏನು ಕಾಂಪೋಸಿಷನ್ ಏನಿದೆ ಅದು ಇಟ್ಸ್ ಎ ಕಂಪ್ಲೀಟ್ ಫುಡ್ ಅಂತ ನಾವು ಹೇಳ್ತೇವೆ. 6 ತಿಂಗಳ ಮಕ್ಕಳಿಗೆ ತನಕ ನಾವು ಎದೆ ಹಾಲು, 6 ತಿಂಗಳಾದಮೇಲೆ ಹಸುವಿನ ಹಾಲು ಕೊಡಲಿಕ್ಕೆ ನಾವು ಕೂಡ ವೈದ್ಯರು ಹೇಳ್ತೇವೆ. ಹಾಲಿನಲ್ಲಿ ಪ್ರೋಟೀನ್ಸ್ ಮತ್ತು ಪ್ರೊಡಕ್ಷನ್ ಸರ್